ಈಗ ನಾವು ಶಿಫ್ಟ್ ಆಗುವ ಮನೆಯನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಫೈನಲಿ ಗಿಫ್ಟ್ ಸಿಕ್ಕಿತು. ಬರ್ತಡೆ ಅಂತ ಎಂತ ಒಂದು ಕೂತ್ಕೊಳ್ಳಿಕ್ಕೆ ಕಾಲ್ ಮೇಲೆ ಕಾಲ್ ಹಾಕೊಂಡು. ಎಸ್, ನಾವು ಮನೆ ನೋಡಿ ಬರುವಾಗ ಮಳೆ ಕೂಡ ಬಂತು ಗೈಸ್. ನಾವು ಶಿಫ್ಟ್ ಆಗ್ತಿರೋ ಮನೆ ಇದೆ ನೋಡಿ. ಶುಭ ದಿನ ಎಲ್ರಿಗೂ. ಗೈಸ್, ಎಲ್ಲಿಂದ ಎಂತ ಬ್ಲಾಗ್ ಸ್ಟಾರ್ಟ್ ಮಾಡುದು ಅಂತಾನೆ ಗೊತ್ತಾಗಲ್ಲ ಈಗೀಗ ನನಗೆ. ಆಕ್ಚುಲಿ ನಂದು ಚಿನ್ನದ್ದು ಜುಮ್ಕಿ ಹಾಕುವ ಅಂತ ಮನೆಯಿಂದ ಹಾಕೊಳ್ಬೇಕು ಅಂತ ಅನ್ಕೊಳ್ಳುದು, ಮತ್ತೆ ನೆನಪಾಗುದೇ ಇಲ್ಲ. ಸದ್ಯಕ್ಕಿದಂತೆ ತೆಗಿಲಿಕ್ಕಿಲ್ಲ, ಹಾಕೊಳ್ತೇನೆ. ಓಕೆ, ಹಾಕಿದೆ. ನನಗೆ ಬೇರೆ ಯಾವುದು ಸಣ್ಣ ಕಿವಿಯೆಲ್ಲ ನನ್ನ ಮುಖಕ್ಕೆ ಕಾಣಲ್ಲ, ಇದು ಮಾತ್ರ ಸ್ವಲ್ಪ ಸೂಟ್ ಆಗೋದು. ನನ್ನ ಮುಖ ದೊಡ್ಡದಲ್ವಾ, ಹಾಗೆ ಕಿವಿಯಲ್ಲೇ ಕೂಡ ದೊಡ್ಡದು ಬೇಕು. ನನ್ನ ಕಣ್ಣೆಲ್ಲ ನೋಡಿ ಒಂಥರ ಆಗಿದೆ, ಎಂತಕ್ಕೆಂತ ಗೊತ್ತಿಲ್ಲ. ಈಗ ಮಳೆ ಬಂದರೆ ನೀರೆಲ್ಲ ಇಲ್ಲಿ ನಿಲ್ತದೆ. ಇವತ್ತು ಇದನ್ನೆಲ್ಲ ತೆಗೆದು ಒಂದು ಕವರಿಗೆ ಹಾಕಬೇಕು. ಇದನ್ನೆಲ್ಲ ತೆಗಿಲಿಕ್ಕಿಲ್ಲ, ಎಷ್ಟುಂಟು, ಯಾವುದು ತೆಗೊಂಡು ಇಡುದು ಅಂತವೇ ಗೊತ್ತಾಗುದಿಲ್ಲ. ಇದನ್ನೆಲ್ಲ ತುಂಬಿಸಿ ಇಡುದು ದೊಡ್ಡ ಕೆಲಸ ಅಲ್ಲ, ತೆಗೊಂಡೋಗಿ ಎಲ್ಲಿ ಇಡುದು ಅದೇ ದೊಡ್ಡ ಕೆಲಸ. ಸ್ವಲ್ಪ ಯೋಗಿತಕ್ಕನ ಮನೆಯಲ್ಲಿ ಹೇಳಿದ್ದೇವೆ ಇಡ್ತೇವೆ ಅಂತ, ಮತ್ತು ವನಜಕ್ಕನ ಮನೆಯಲ್ಲೆಲ್ಲ ಇಡ್ತೇವೆ. ಅಂದರೆ ನಾವು ಹೋಗ್ತಾ ಇರುವ ಮನೆಯಲ್ಲಿ ಅಷ್ಟೊಂದು ಜಾಗ ಇಲ್ಲ ನೋಡಿ ಎಲ್ಲ ಸಾಮಾನು ತಗೊಂಡು ಹೋಗಲಿಕ್ಕೆ ಅಂತ. ಇದನ್ನೆಲ್ಲ ಇಡಲಿಕ್ಕೆ ನಾವು ಹೇಳ್ತಾ ಇದ್ವಿ, ಇನ್ನು ಮನೆ ಆದಮೇಲೆ ಇದನ್ನೆಲ್ಲ ಇಡಲಿಕ್ಕೆ ದೊಡ್ಡ ಶೋಕೇಸೆ ಮಾಡಿಸ್ಬೇಕಷ್ಟೇ ಅಂತ, ಅಷ್ಟು ತುಂಬ ಇದೆ. ಅಂದರೆ ಫಂಕ್ಷನ್ಗೆಲ್ಲ ಹೋದಾಗ ಸ್ಮರಣಿಕೆ ಎಲ್ಲ ಕೊಡ್ತಾರಲ್ವ, ಅದೇ ತುಂಬ ಇದೆ ನಮ್ಮ ಮನೇಲಿ. ತುಂಬ ಜನ ಕೇಳ್ತಿದ್ರಲ್ಲ, ನೀವು ಎಲ್ಲಿಗೆ ಶಿಫ್ಟ್ ಆಗ್ತೀರಾ ಮನೆ ತೆಗೆದ್ರೆ ಅಂತ. ಇವತ್ತು ಹೇಳ್ತೀನಿ ನಾವು ಇನ್ನು ಎಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೇವೆ ಅಂತ. ನಂದು ಇದು ಗಿಡ ನೋಡಿ, ಮನಿ ಪ್ಲಾಂಟ್. ಇದು ನೀವು ನೋಡಿರ್ಬೋದು, ನನಗೆ ಸಿಟ್ಔಟ್ ಹತ್ರ ಇಡ್ತಾ ಇದ್ದಲ್ಲ, ಈಗ ಅದು ತೆಗೆದ ಮೇಲೆ ಬಿಸಿಲು ತುಂಬ ಬೀಳತ್ತೆ, ಅದಕ್ಕೆ ಆ ಕಡೆ ಇಟ್ಟಿದ್ದೆ ಅಂತ ಅಪ್ಪ ತಂದು ಈ ಕಡೆ ಇಟ್ಟಿದ್ದಾರೆ. ಚೆಂದಾಗಿದೆ, ಅಲ್ಲಿಗೆ ತಗೊಂಡು ಹೋಗುವಾಗ ಹೋಗ್ಬೇಕು. ತುಂಬ ಬಿಸಿಲು ಬೀಳಬಾರ್ದಲ್ಲ, ಇದಕ್ಕೆ ಒಣಗಿ ಹೋಗುತ್ತೆ. ಈಗ ನಾನು ಮತ್ತೆ ಕೃಷ್ಣ ಸ್ಕೂಲಿಂದ ಬಂದು ತಿಂಡಿ ಎಲ್ಲ ತಿಂದು ಈಗ ನಾವು ಶಿಫ್ಟ್ ಆಗುವ ಮನೆಯನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಓಕೆನಾ, ನಾವು ದೂರ ಎಲ್ಲೂ ಹೋಗ್ತಾ ಇಲ್ಲ, ಹತ್ತಿರವೇ ಹೋಗ್ತಾ ಇರೋದು. ದೂರ ಹೋದ್ರೆ ಬೇಜಾರು ಕೂಡ ಆಗ್ತದೆ. ಇಲ್ಲಿ ವನಜಕ್ಕ ಯೋಗಿತಕ್ಕನವರೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೇವೆ. ಅದರಲ್ಲೂ ವನಜಕ್ಕನ ಮನೆಗಂತೂ ನಾನು ಅದು ತಗೊಂಡು ಬರ್ಲಿಕ್ಕೆ ಇದು ತಗೊಂಡು ಬರ್ಲಿಕ್ಕೆ ಅಂತ ಹೋಗ್ತಾನೆ ಇರ್ತೇನೆ. ಹಾಗಾಗಿ ತುಂಬ ದೂರ ಹೋಗುದಿಲ್ಲ, ಹತ್ತಿರಕ್ಕೆ ಹೋಗುದಂತ ಒಂದು ಸ್ವಲ್ಪ ಕಷ್ಟ ಆಗತ್ತೆ ಮಾತ್ರ. ಗೊತ್ತಾನೆ ಕೃಷ್ಣ, ಒಂದು ನಿಮಿಷ, ಒಂದು ಸ್ವಲ್ಪ ಕಷ್ಟ ಆಗತ್ತೆ ಈ ಹೋಗಿ ಇರ್ಲಿಕ್ಕೆ. ಇದಂದ್ರೆ ಸ್ವಲ್ಪ ಮನೆ ದೊಡ್ಡದಿತ್ತಲ್ಲ, ಅಲ್ಲಿ ಸಣ್ಣ ಮನೆ, ಬಟ್ ಎಂತ ಮಾಡೋದು, ಅಡ್ಜಸ್ಟ್ ಮಾಡ್ಲೇಬೇಕಲ್ಲ. ಒಂದು ವರ್ಷ ಅಡ್ಜಸ್ಟ್ ಮಾಡುದು. ನೀವು ನೋಡಿರ್ತೀರಾ, ಅದು ಕೇರಳ ಸ್ಟೈಲ್ ಮಾವನ ಮನೆ ಉಂಟಲ್ಲ, ಅವರು ಮನೆ ಕಟ್ಟುವ ಮುಂಚೆ ಅಲ್ಲೇ 2 ರೂಮ್ ತರ ಮಾಡಿ ಅಲ್ಲೇ ಇದ್ರು. ಸೊ ಇವಾಗ ಅವರು ಆ ಮನೆಯಲ್ಲಿದ್ದಾರೆ, ಅದೆರಡು ಮನೆ ಅದು ರೂಮ್ ಎಲ್ಲ ಖಾಲಿ ಇದೆ, ಹಾಗಾಗಿ ಅಲ್ಲೇ ಇರುವ ಅಂತ ಪ್ಲಾನ್ ಮಾಡಿದ್ದು ನಾವು. ಹತ್ತಿರ ಕೂಡ ಆಗತ್ತೆ, ಕೆಲಸ ಎಲ್ಲ ಆಗ್ತಿರುವಾಗ ಬಂದು ನೋಡ್ಲಿಕ್ಕೆಲ್ಲ ನಮಗೆ ಈಸಿ ಆಗತ್ತಲ್ವಾ. ಹಾಗಾಗಿ ನಮ್ದು ರಿಲೇಟಿವ್ಸ್ ಎಲ್ಲ ಏನು ತೊಂದರೆ ಇಲ್ಲ ಅಂತ ಅಲ್ಲಿಗೆ ಹೋಗುವಂತಿದ್ದೇನೆ. ಇಲ್ಲದಿದ್ರೆ ನಮಗೆ ದೂರ ಹೋಗ್ಬೇಕು, ಮಾಣಿ ಆಚೆ ಎಲ್ಲ, ಆದ್ರೆ ಈಚೆ ಎಲ್ಲೂ ಇಲ್ಲ ಬಾಡಿಗೆ. ಹಾಗಾಗಿ ಅಲ್ಲೇ ಹೋಗುವ ಅಂತ. ಹೋಗಿ ನೋಡುವ ಮನೇಲಿ ಹೇಗಿದೆ. ನಾನು ಹೋಗೇ ಇಲ್ಲ ಅಲ್ಲಿ ನೋಡ್ಲಿಕ್ಕೆ. ಅವತ್ತು ಅಲ್ಲಿ ಕೆಲಸಕ್ಕೆ ಬಂದಿದ್ರು ಗೊತ್ತಾ, 2 ಮಕ್ಕಳು ಎಲ್ಲ ಇದ್ರು, ಅವರಿಗೆ ಡ್ರೆಸ್ ಕೊಡ್ಲಿಕ್ಕೆ ಹೋಗಿದ್ದೆ. ಅದು ಆ ಕಡೆ ರೂಮ್ಗೆ ಹೋಗ್ಲಿಲ್ಲ, ಈ ಕಡೆ ರೂಮಿಗೆ. ನಮಗೆ ಸುಸ್ತಾಗುದು ನೋಡಿ. ನಮ್ಗೆ ಛತ್ರಿ ತರ್ಲಿಕ್ಕೆ ಮರ್ತೋಗಿದ್ದು, ಮಳೆ ಬರ್ತಾ ಉಂಟು, ನೆನಪಾಗ್ಲಿಲ್ಲ. ಕರ್ಮ, ಈ ಮಳೆಗಾಲದಲ್ಲೂ ನೆನಪಾಗಲ್ಲ ನೋಡಿ ನಮಗೆ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಇರುವುದು ಇದು ಮನೆ. ಆ್ಯಕ್ಚುಲಿ ಈ ಮನೆ ನನ್ನ ಮಾವನ ತಮ್ಮನ ಮನೆ. ಅವರು ಈ ಮನೆ ಕಟ್ಟುವುದಕ್ಕಿಂತ ಮುಂಚೆ ಇಲ್ಲಿ ಹತ್ತಿರ ಒಂದು ಸಣ್ಣ 2 ರೂಮ್ ಮಾಡಿ ಅದರಲ್ಲಿ ಇದ್ದರು. ಆ ಮನೆಯಲ್ಲಿದ್ದವರು ಮತ್ತೆ ಈ ಮನೆ ದೊಡ್ಡ ಮನೆ ಕೇರಳ ಸ್ಟೈಲ್ ಮನೆ ಕಟ್ಟಿದ್ಮೇಲೆ ಅದಕ್ಕೆ ಶಿಫ್ಟ್ ಆಗಿದ್ದು. ಹಾಗೆ ಇಲ್ಲಿ ಗೋಶಾಲೆ ಕೂಡ ಇದೆ, ಅಂದರೆ ಇದೇ ರೂಮ್ ನೋಡಿ, ಈ ರೂಮಿನ ಎದುರುಗಡೆ ಗೋಶಾಲೆ. ಮುಂಚೆ ಅವರು ಇದೇ ರೂಮಲ್ಲಿ ಇದ್ದದ್ದು. ಸೊ ಇಲ್ಲೇ ನಾವು ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೇವೆ. ಇದು ಎಂಟ್ರಿ ಆದ ಕೂಡಲೇ ಕಿಚನ್ ಇದೆ. ಕಿಚನ್ ಇದು ನೋಡಿ, ಅಂತ ಅಲ್ಲಿ ಇಡೋದು ಕಬಾರ್ಡ್ ಟೈಪ್ ಇದೆಯಲ್ವ, ಅದು ಕಟ್ಟಾಗಿದೆ, ಅದನ್ನೆಲ್ಲ ಸರಿ ಮಾಡಿಸಲಿಕ್ಕೆ ಉಂಟು. ಅಂದರೆ ಇವಾಗ ಅದು ತುಂಬ ಟೈಮ್ ಆಯ್ತಲ್ಲ ಇವರು ಆ ಮನೆಗೆ ಶಿಫ್ಟ್ ಆಗಿ. ಹಾಗೆ ರೂಮ್ ಎಲ್ಲ ಸ್ವಲ್ಪ ನೋಡಬಹುದು ನೀವು, ಲೈಟ್ ಕೂಡ ಇನ್ನು ಸರಿ ಮಾಡಿಸ್ಬೇಕಷ್ಟೇ. ಹಾಗೆಯೇ ಎಲ್ಲ ಕೂಡ ಸ್ವಲ್ಪ ಬೂಸ್ಟ್ ಇದ್ದಾಗೆ ಆಗಿದೆ. ವಾಶ್ರೂಮ್ ಎಲ್ಲ ಈ ಥರ ಒಳಗಡೆನೇ ಇದೆ.
ತೊಂದರೆ ಇಲ್ಲ. ಬಟ್ ನಮಗೆ ಸ್ವಲ್ಪ ಇಕ್ಕಟ್ಟಾಗತ್ತೆ, ಅಂದರೆ ಅಲ್ಲಿ ದೊಡ್ಡ ಮನೆಯಲ್ಲಿ ಇದ್ದದಲ್ವಾ, ಅಂದರೆ ಜನ ಕೂಡ ನಾವಿವಾಗ ಅಪ್ಪ ಅಮ್ಮ ಎಲ್ಲ ಸೇರಿ 4-5 ಜನ ಇದ್ದೇವೆ. ಹಾಗಾಗಿ ಇವಾಗ ದೊಡ್ಡದು ಕಾಣ್ತಾ ಉಂಟು ರೂಮ್. ಆ್ಯಕ್ಚುಲಿ ರೂಮ್ ಮತ್ತು ಕಿಚನ್ ಎಲ್ಲ ದೊಡ್ಡದೇ ಇದೆ, ಬಟ್ ಸಾಮಾನೆಲ್ಲ ಪಾತ್ರೆಯಲ್ಲಿ ಇಟ್ಟಾದ್ಮೇಲೆ ಸ್ವಲ್ಪ ಇಕ್ಕಟ್ಟು ಅಂತ ಅನ್ನಿಸ್ಬಹುದು. ಬಟ್ಟೆ ತೊಳಿಲಿಕ್ಕೆ ಬಾತ್ರೂಮು ಅದೆಲ್ಲ ವ್ಯವಸ್ಥೆ ಇದೆ, ಇಲ್ಲಿ ತೊಂದರೆ ಇಲ್ಲ. ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ತುಂಬ ಕೆಲಸ ಉಂಟು, ಒರೆಸಿ ಗುಡಿಸಿ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಇನ್ನು ಎಷ್ಟೊಂದು 2-3 ದಿನದಲ್ಲಿ ಬರಬೇಕು ಅಂತ ಇದ್ದೇವೆ, ನೋಡಬೇಕು ಎಂತೆಲ್ಲ ಆಗ್ತದೆ ಅಂತ. ಹಾಗಾಗಿ ನಾನು ಬರಬೇಕು ಅಂತ ಅಂದ್ಕೊಳ್ಳೋದು, ಬಟ್ ಬರಲಿಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತೊಂದು ಸಲ ಹೋಗಿ ಬರುವ, ಏನಾಗಿದೆ ಅಂತ ನೋಡಿ ಬರುವ ಅಂತ ಬಂದಿದ್ದು. ಯಾಕಂದರೆ ಮತ್ತೆ ಕ್ಲೀನ್ ಎಲ್ಲ ಮಾಡಲಿಕ್ಕೆ ನೋಡಬೇಕಲ್ಲ. ಹಾಗೆ ನಮ್ಮ ಮನೆಯಲ್ಲಿದ್ದ ಸೋಲರ್ ಅಂತಂದು ಇಲ್ಲಿ ಹಾಕಿದ್ದಾರೆ, ಇಲ್ಲಿಂದ ಬಾತ್ರೂಮ್ಗೆ ಕಲೆಕ್ಷನ್ ಕೊಡೋದು ಅಂತ. ಒಂದೊಂದು ಶಿಫ್ಟಿಂಗ್ ಕೆಲಸ ಎಲ್ಲ ಆಗ್ತಾ ಉಂಟು. ಹಾಗೆ ಎದುರುಗಡೆ ಗೋಶಾಲೆ ಇರೋದ್ರಿಂದ 2 ಪುಟ್ಟ ಕರು ಉಂಟು, ಅದನ್ನು ನೋಡದೆ ಒಂದು ಖುಷಿ. ಇದು ನಮ್ಮ ಅತ್ತೆಯ ಮನೆ ನೋಡಿದ್ರಲ್ಲ ಗೈಸ್, ಇಲ್ಲೇ ಇರೋದು ನಾವಿನ್ನು. ಓಕೆ, ನೋಡಿದ್ರಲ್ಲ ಮನೆ ಹೇಗಿದೆ ಅಂತ. ಇನ್ನು ಅದನ್ನು ಫುಲ್ ಕ್ಲೀನ್ ಮಾಡೋದು ದೊಡ್ಡ ಕೆಲಸ. ಬಟ್ ಮಕ್ಕಳಿಗೆ ಎಕ್ಸಾಮ್ ಕೂಡ ಎಲ್ಲ ಒಟ್ಟೊಟ್ಟಿಗೆ ಆಯ್ತು ನನಗೆ, ಹಾಗಾಗಿ ಸ್ವಲ್ಪ ಟೆನ್ಷನ್. ನಾವು ಮನೆ ನೋಡಿ ಬರುವಾಗ ಮಳೆ ಕೂಡ ಬಂತು ಗೈಸ್. ಕ್ಲೀನ್ ಮಾಡ್ಲಿಕ್ಕೆ ಉಂಟು, ಅದೇ ಮನೆ ಬಿಸಿ ನಮಗೆ. ನಮ್ಮದು ಸಿಟ್ಔಟ್ ಈಗ ಕೆರೆ, ನಮ್ಮದು ಸಿಟ್ಔಟ್ ಈಗ ಕೆರೆ ನೋಡಿ. ನನ್ನ ನನ್ನ ಅಜ್ಜಿಗೆ ಮಟ್ಟ ಬಿಸಿ. ಮಳೆಗಾಲದಲ್ಲಿ ಮನೆ ಬಿಚ್ಚಿ ಎಲ್ಲಿ ಕುತ್ಕೊಳ್ಳೋದು ಅರ್ಥ ಮಾಡುದು. ನಿಮಗೆ ಸ್ವಲ್ಪ ಲೇಟ್ ಆಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಣ್ಣ ನಿಮಗೆ ಎಕ್ಸಾಮು ನಾಡಿದ್ದು, ನನಗೆ ಓದಿಸ್ಲಿಕ್ಕೆ ಪುಸ್ತಕ ಇವತ್ತು ನಾಳೆ ಓದ್ಬೇಕು ಸ್ವಲ್ಪ. ಅವನಿಗೆ ಎಷ್ಟು ಹೇಳಿದ್ರೆ ಅವನಿಗೆ ಅರ್ಥ ಆಗಲ್ಲ. ಅವನಿಗೆ ಮತ್ತೆ ಎಂತ ಗೊತ್ತುಂಟಾ, ನನ್ನ ಮಗಳ ಬರ್ತ್ಡೇ ಅಲ್ವಾ ನಾಳೆ. ಹಾಗಾಗಿ ಅವಳಿಗೊಂದು ಸರ್ಪ್ರೈಸ್ ಆಗಿ ನಾನು ಗಿಫ್ಟ್ ಎಲ್ಲ ರೆಡಿ ಮಾಡಿದ್ದೇನೆ ಗೈಸ್. ನಾನು ಆಕ್ಚುಲಿ ಗೋಲ್ಡ್ ತಗೊಳ್ಬೇಕು ಅಂತ ಇದ್ದೆ ಆಯ್ತಾ, ಬಟ್ ಇವಾಗ ಮನೆ ಆ ಕಡೆ ಆಗಿರೋದ್ರಿಂದಾಗಿ ಸ್ವಲ್ಪ ನನ್ನ ದುಡ್ಡೆಲ್ಲ ಕೆಲವು ಐಟಮ್ ಎಲ್ಲ ಆಗ್ಬೇಕಿತ್ತು, ಅದಕ್ಕೆ ಹೋಯ್ತು. ಗೋಲ್ಡ್ ಒಂದು ಅವಳಿಗೆ ತೆಕ್ಕೊಡ್ಬೇಕು ಅಂತ ಭಾರಿ ಆಸೆ ಇತ್ತು ಏನಾದ್ರು. ಓಕೆ, ನೋಡುವ ನೆಕ್ಸ್ಟ್ ಟೈಮ್ ಏನಾದ್ರು. ಮತ್ತೆ ನನ್ನ ಅತ್ತಿಗೆ ಮಕ್ಕಳನ್ನೆಲ್ಲ ಬರ್ಲಿಕ್ಕೆ ಹೇಳಿದ್ದೆ, ಮಿಣ್ಕೋ ಅವರನ್ನು. ಬಟ್ ಅವರು, ನಾನು ಹನಿಗೆ ಹೇಳ್ಬಾರ್ದು ಅಂತ ಇದ್ದೆ, ಆದ್ರೆ ನನ್ನ ಮಗ ಉಂಟಲ್ಲ, ಅವನ ಬಾಯಿ ಬೊಂಬಾಯಿ, ಅಷ್ಟು ಬೇಗ ಹನಿ ಹತ್ರ ಊದಿ ಆಯ್ತು ಸ್ವಲ್ಪ ಸರ್ಪ್ರೈಸ್ ಕೊಡುವ ಅಂದ್ರೆ. ಅದಕ್ಕೆ ಗಿಫ್ಟ್ ಇದೆಲ್ಲ ಅವನ ಹತ್ರ ಹೇಳಿದ್ರೆ ಅವನು ಹೇಳದೆ ಬಿಡುದಿಲ್ಲ. ಅವನು ಬರೀ ನಾನು ಬೈಯುದಕ್ಕೆ, ಹುಡುಗಿರ್ಗಿಂತ ಕಡೆ ನೀನು ಅಂತ ಎಂತ ಹೇಳಿದ್ರು ಊದಿ ಬಿಡ್ತಾನೆ. ಒಂದು ಎಂತ ಹೇಳ್ತಾರೆ, ಎಂತಾದ್ರೂ ಸೀಕ್ರೆಟ್ ಇದ್ರೆ ನನ್ನ ಮಗನ ಹತ್ರ ಮಾತ್ರ ಹೇಳ್ಬಾರ್ದು. ಹಾಗೆ ಒಂದು ಡ್ರೆಸ್ ಬುಕ್ ಮಾಡಿದ್ದೆ ಅಮೆಝಾನ್ ಅಲ್ಲಿ, ಅವಳಿಗೆ ಸರ್ಪ್ರೈಸ್ ಆಗಿ ಕೊಡುವ ಅಂತ. ಆ ಡ್ರೆಸ್ ಕೂಡ ಬರ್ತದಾ ಇಲ್ವಾ ಎಲ್ಲ ಆಚೆ ಈಚೆ ಆಯ್ತು. ಸ್ವಲ್ಪ ಬೇಗ ಮಾಡ್ಬೇಕಿತ್ತು ನಾನು. ಎಂತ ಮಾಡುದು ನೋಡುವ, ನನ್ನ ಗಿಫ್ಟ್ ಹನಿಗೆ ಇಷ್ಟ ಆಗ್ತದಾ ಇಲ್ವಾ ಅಂತ. ಈ ವಿಡಿಯೋ ನಾನು ನಾಳೆ ಹಾಕುದಿಲ್ಲ, ನಾಡಿದ್ದು ಬರ್ತ್ಡೇ ಆದ್ಮೇಲೆ ಹಾಕ್ತೇನೆ. ಹೇಳಿದ್ರೆ ಅವಳಿಗೆ ಗೊತ್ತಾಗುತ್ತೆ, ವಿಡಿಯೋ ನೋಡ್ತಾಳೆ. ಎಂತ ಗೊತ್ತುಂಟ ಗೈಸ್, ನಾಳೆ ಇವಳ ಬರ್ತ್ಡೇ ಅಲ್ಲ, ಬಿರಿಯಾನಿ ಮಾಡ್ಬೇಕಂತೆ. ಬಿರಿಯಾನಿ ಮಾಡುದಾದ್ರೆ ಕೃಷ್ಣನಿಗೆ ಓದಿಸು ಅಂತ ಹೇಳುದು, ಅವಳ ಬರ್ತ್ಡೇ ಅಂತ. ಅದಕ್ಕೆ ಓದಿಸ್ಲಿಕ್ಕೆ ಸಹ ಇಲ್ಲ. ಬರ್ತ್ಡೇ ಅಂತ ಎಂತ ಒಂದು ಕೂತ್ಕೊಳ್ಳಿಕ್ಕೆ ಕಾಲ್ ಮೇಲೆ ಕಾಲ್ ಹಾಕೊಂಡು. ಹೌದು, ಬರ್ತ್ಡೇಗೆ ಎಂತ ಗಮ್ಮತ್ತಿಲ್ಲ. ಒಳ್ಳೆ ಟೈಮ್ ಸಿಕ್ಕಿದೆ ಅವನಿದು ಬರ್ತ್ಡೇ, 15 ವರ್ಷದ. ಈ ಕಡೆ ಮಾಡುವಾಗೂ ಇಲ್ಲ, ಬಿಡುವಾಗೂ ಇಲ್ಲ. 15 ವರ್ಷದ ಬರ್ತ್ಡೇ. ನಾನು 15 ವರ್ಷದ ಬರ್ತ್ಡೇ ಗಮ್ಮತ್ತು ಮಾಡ್ಬೇಕು ಅಂತೆಲ್ಲ ಅವಾಗ ಪ್ಲಾನ್ ಆಗ್ತಾ ಇದ್ದದ್ದು. ಇವಾಗ ಎಲ್ಲ ಪ್ಲಾನ್ ಕೊಟ್ಟಿ ಹೋಯ್ತು, ಮನೆದ್ದು ಎಲ್ಲ ಆಚೆ ಈಚೆ ಆಗುವಾಗ. ಇಲ್ಲಾದ್ರೆ ಹನಿದು ಬರ್ತ್ಡೇದು ಒಂದು ಗಮ್ಮತ್ತಿತ್ತು ಅಲ್ಲ ಕೃಷ್ಣ. 15 ವರ್ಷದ್ದು, ಇನ್ನು ಕೃಷ್ಣನ ಬರ್ತ್ಡೇ 10 ವರ್ಷದ ಗಮ್ಮತ್ತು ಮಾಡುದು. ಈಗ ಹೇಳಲ್ಲ 8, 9, 10 ಇನ್ನೆರಡು 3 ವರ್ಷ. ಮನೆಯಲ್ಲಿ ನಂದು ಹೊಸ ಮನೆಯಲ್ಲಿ ಎಂತ ಅಕ್ಕಂದು ನಂದು ಅಕ್ಕಂದು ಹರತ್ತು ಮನೆಯಲ್ಲಿ ನಂದು ಹೊಸ ಮನೆ, ಅಕ್ಕಂದು ಹರತ್ತು ಮನೆಯಲ್ಲಿ, ಅವನು ಹೊಸತ್ತು ಮನೆಯಲ್ಲಿ. ನಿನ್ನದು ಬರ್ತ್ಡೇ ಆದದ್ದು ಅದು ಮೊನ್ನೆ ಅಲ್ಲ, ಇನ್ನೊಂದು ಬರ್ತಡೆ. ಅದು ಅವಳದು ಕೂಡ ಇನ್ನೊಂದು ಬರ್ತಡೆ ಹೊಸ ಮನೆಯಲ್ಲಿ. ಓದೀಗ ಅವಳದು ಇನ್ನೊಂದು ಬರ್ತಡೆ ಬರುವಾಗ ಮನೆ ಅರ್ಧ ಓಲ್ಡ್ ಆಗಿ ಬಿಡ್ತದೆ, ಅರ್ಧ ಓಲ್ಡ್. ಹನಿದು ಬರ್ತ್ಡೇ ಸಾರಿ ಹನಿದು ಗಿಫ್ಟ್ ಇನ್ನೂ ಕೂಡ ಬಂದಿಲ್ಲ ಮನೆಗೆ.
ಮಾಣಿಯಲ್ಲಿ ತಗೊಂಡಾಗಿದೆ ಅಂತೆ, ನಿಮ್ಮ ಮನೆಗೆ ಬರ್ಬೇಕಷ್ಟೇ ಗೈಸ್. ನಾನು ವೇಟಿಂಗ್. ಅದು ನಾನು ಸಪ್ರೇಟ್ ಆಗಿ ರಿವ್ಯೂ ಕೊಡ್ತೇನೆ ಆಯ್ತಾ, ಬರ್ತ್ಡೇ ಗಿಫ್ಟ್ ಎಲ್ಲಿ ಮಾಡಿಸಿದ್ದು, ಹೇಗೆ ಮಾಡಿಸಿದ್ದು ಅಂತ. ನಾನು ವೇಟಿಂಗ್ ನೋಡ್ಲಿಕ್ಕೆ. ನಿಮ್ಗೆ ಇವತ್ತು ತೋರಿಸ್ತಿಲ್ಲ, ನಿಮ್ಗೆ ನಾಡಿದ್ದು ತೋರಿಸ್ತೇನೆ. ಓಕೆ, ಈಗ ಸ್ನಾನ ಮಾಡಿ ಬಂದದ್ದು, ಸ್ವಲ್ಪ ಫೇಸ್ ಕೇರ್ ಎಲ್ಲ ಮಾಡಿ ಕೃಷ್ಣನಿಗೆ ಓದಿಸ್ಲಿಕ್ಕೆ ಉಂಟು ಗೈಸ್. ಫೈನಲಿ ಗಿಫ್ಟ್ ಸಿಕ್ಕಿತು. ನಾಳೆ ಕೊಡ್ಲಿಕ್ಕೆ ಒಂದು ಬಾಕಿ. ನಾಳೆ ತನಕ ಕೃಷ್ಣನ ಕಣ್ಣಿಂದ ತಪ್ಪಿಸ್ಬೇಕು. ಅದೇ ಇದು ಮಲಗಿದ ಮೇಲೆ ಗಾಡ್ರೆಸ್ ಅನ್ನು ತಗೊಂಡೋಗಿ ಬಿಡ್ತೇನೆ. ಇಲ್ಲಿ ಇಟ್ರೆ ಇಲ್ಲಿ ಸರಿ ಮಾಡತ್ತೆ. ಹ್ಯಾಪಿಯೆಸ್ಟ್ ಬರ್ಡೇ ಹನಿ. ಥ್ಯಾಂಕ್ ಯು. ಹರೇ ಕೃಷ್ಣ, ಶುಭ ದಿನ. ಇವತ್ತು ಸುಹಾನಿ ಅವರ ಬರ್ತ್ಡೇ ಇಂದ ನಮ್ಮ ಡೇ ಸ್ಟಾರ್ಟ್ ಆಗಿದೆ ಗೈಸ್. ಇವತ್ತು ಹನಿಗೆ ಇಷ್ಟ ಅಂತ ಇಡ್ಲಿ ಮತ್ತೆ ಚಟ್ನಿ ಮಾಡಿದ್ದು. ಸಾಂಬಾರ್ ಮಾಡುವ ಅನ್ಕೊಂಡೆ, ಸಾಂಬಾರಿಗೆ ಎಂತ ಇರ್ಲಿಲ್ಲ, ಹಾಗಾಗಿ ಇಡ್ಲಿ ಚಟ್ನಿ ಮಾಡಿದ್ದು. ಅವಳಿಗೆ ಈ ಚಟ್ನಿ ಇಷ್ಟ, ನೀರ್ ಚಟ್ನಿ ಅಲ್ಲ ಕೃಷ್ಣ? ಕೃಷ್ಣ ವಿಶ್ ಮಾಡಿದ್ಯಾ ಅಕ್ಕನಿಗೆ? ಪೆನ್ಸಿಲ್ ಇವತ್ತು ಬರ್ತದೆ, ಯಾವ್ದು ತೋರಿಸ್ತೇನೆ. ಯಾವ ಪೆನ್ಸಿಲ್? ಕೃಷ್ಣ ನೋಡಿ ಹಲ್ಲು ಉಜ್ಜಿಲ್ಲ, ಕಪ್ಪು ಕಪ್ಪು ಹಲ್ಲು. ಇವಾಗ ಸಹ ಹಲ್ಲೇ ಉಜ್ಜಿಲ್ಲ ಕಾಂಪಾರಿ. ನಾವು ಶಿಫ್ಟ್ ಆಗ್ತಾ ಇರೋ ಮನೆದು ಕಿಚನ್ ಇದ್ದು ನೋಡಿದ್ರಲ್ಲ ನೀವು, ಅದು ಹೋಗಿದೆ. ಹಾಗಾಗಿ ಅದಕ್ಕೆ ಇಲ್ಲಿಂದನೇ ಟಿ ವಿಯ ಮೇಲ್ಗಡೆ ನಾವು ಹಾಕಿದ್ವಿ ನೋಡಿ, ಅದನ್ನೇ ತೆಗೆದು ಅಲ್ಲಿ ಹಾಕುವ ಅಂತ ಅಂದ್ಕೊಂಡಿದ್ದಾರೆ. ಯಾಕಂದರೆ ಸುಮ್ಮನೆ ವೇಸ್ಟ್ ಆಗೋದು ಬೇಡ, ಮತ್ತು ಹೊಸದೇ ಯಾಕೆ ತರೋದು. ಇದು ಕೂಡ ದಪ್ಪ ಕೂಡ ಇದೆ, ಕಿಚನ್ಗೆ ಇದನ್ನು ಹಾಕಬಹುದು. ಸೊ ಹಾಗಾಗಿ ಅದನ್ನೇ ತೆಗೆದು ಹಾಕೋಣ ಅಂತ ಬೆಳಿಗ್ಗೆನೇ ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ ಧೂಳು ನಮ್ಮ ಮನೆಯಲ್ಲಿ, ಅದನ್ನು ತೆಗೆಯುವ ಅಂದ್ರೆ ಈಸಿ ಇತ್ತು ತೆಗಿಲಿಕ್ಕೆ, ಅದು ಸ್ವಲ್ಪ ಧೂಳು ಬೀಳತ್ತಲ್ವ. ಇವಾಗ ಉಂಟಲ್ಲ, ಗುಡಿಸಿದ್ರು ವೇಸ್ಟ್, ಒರೆಸಿದ್ರು ವೇಸ್ಟ್, ಆ ಥರ ಆಗಿದೆ. ಗುಡಿಸಿ ಒಂದು ಬಿಡುವುದು, ನಾನು ಒರೆಸ್ಲಿಕ್ಕೆ ಹೋಗೇ ಇಲ್ಲ. ಎಷ್ಟು ಗುಡಿಸಿ ಒರೆಸಿದ್ರು ಇವಾಗ ಮನೆ ಕತೆ ಹಾಗೆ ಇರುತ್ತೆ, ಕ್ಲೀನ್ ಆಗೇ ಇರಲ್ಲ ಮನೆ. ಬರ್ತ್ಡೇ ಒಂದು ಕಡೆಯಿಂದ ಮನೆ ಕೆಲಸ ಎಲ್ಲ ಆಗ್ತಾ ಉಂಟು, ಇನ್ನು ಶಿಫ್ಟಿಂಗ್ ಆಗಲಿಕ್ಕೆ ಉಂಟು, ಬಟ್ ಅಲ್ಲಿ ಇನ್ನೂ ಆಗಿಲ್ವಲ್ಲ, ಹಾಗಾಗಿ ಎಂತ ಸಹ ಮಾಡಲಿಕ್ಕೆ ಆಗುದಿಲ್ಲ. ಈಗ ಅಲ್ಲಿ ತೆಗೆದಿದ್ರೆ ಮಕ್ಕಳಿಗೆ ಎಕ್ಸಾಮ್ ಬೇರೆ 18ಕ್ಕೆಲ್ಲ ಮಿಕ್ಸ್ ಆಯಿತು ನನಗೆ. ಇಲ್ಲಾಂದ್ರೆ ಆರಾಮ್ಸೆಲ್ಲ ಮಾಡ್ಬೋದಿತ್ತು, ಎಕ್ಸಾಮ್ ಒಂದು ಇಲ್ದಿದ್ರೆ. ಈಗ ಅಲ್ಲಿ ಕೂಡ ಹೋಗಿ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಅಲ್ಲಿ ನೆಲ ಎಲ್ಲ ನೀವು ನೋಡಿದ್ರಲ್ಲ, ಬೂಸ್ಟ್ ಹಿಡ್ದಾಗೆ ಆಗಿದೆ. ಅದನ್ನು ಸ್ವಲ್ಪ ಪೇಂಟ್ ಆದರೂ ಕೊಡ್ಬೇಕು, ಅಟ್ಲೀಸ್ಟ್ 1 ವರ್ಷ ಆದರೂ ಅಲ್ಲಿ ಇರಬೇಕಲ್ವಾ ಮನೆ. 1 ವರ್ಷ ಆದರೂ ಇರಬೇಕಾದ್ರೆ ಸ್ವಲ್ಪ ಆದರೂ ಸರಿ ಮಾಡ್ಕೊಳ್ಬೇಕಲ್ವಾ ಮನೆ. ಹಾಗಾಗಿ ತುಂಬ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಲಿಕ್ಕೆ ಉಂಟು. ನೋಡುವ ಏನೆಲ್ಲ ಆಗ್ತದೆ ಅಂತ. ಇವತ್ತು ಬಿರಿಯಾನಿ ಮಾಡುದಾ ಅಥವಾ ಚಿಕನ್ ಸಾರು ಮಾಡಿ ಸೇಮಿಗೆ ಮಾಡುದಾ ಅಂತ ತಲೆಗೆ ಹೋಗ್ತಾ ಇಲ್ಲ, ಕೆಲಸ ಒಂದು ರಾಶಿ ಉಂಟು. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಬರ್ತ್ಡೇ ವ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಟೇಕ್ ಕೇರ್.